ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜನ್ಮದಿನಾಚರಣೆ ಸಮಾರಂಭ ಕಾರ್ಯಕ್ರಮವು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಕಲಾ ಮಂದಿರದಲ್ಲಿ ಆಚರಿಸಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಇಂದು ಬಹಳ ಸಂಭ್ರಮದಿಂದ ಆಚರಣೆ ಮಾಡುತ್ತಿರುವುದು ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರವಾಗಿದೆ। ದೇಶಕ್ಕಾಗಿ ಶ್ರಮಿಸಿದ ಅನೇಕ ನಾಯಕರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು। ಒಂದು ಸಂಭ್ರಮದಲ್ಲಿ ಆಚರಣೆ ಮಾಡ್ತಿರುವಂತದ್ದು ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ। ನಮ್ಮ ಗಿರೀಶ್ ಅವರು ಹೇಳಿದಾಗೆ ಅನೇಕ ನಾಯಕರುಗಳನ್ನ ನಾವು ನೆನಪು ಮಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ। ಈ ದೇಶಕ್ಕೆ ಅವ್ರು ಕೊಟ್ಟಂತ ಕೊಡುಗೆ, ಅವ್ರು ಕೊಟ್ಟಂತ ವಿಚಾರಗಳು, ಅವರು ನಡೆದು ಬಂದಂತ ದಾರಿ ನಮ್ಮೆಲ್ಲರಿಗೂ ಮಾದರಿ। ಹಾಗಾಗಿ ಅನೇಕ ಗಣ್ಯರನ್ನ ನಾವು ನೆನಪು ಮಾಡ್ಕೊಳ್ಳುವಂಥದ್ದು, ನಮ್ಮ ದೇಶದ ಅಭಿವೃದ್ಧಿ ಕಡೆಗೆ ಅವರೆಲ್ಲ ಚಿಂತನೆ ಮಾಡಿದಂಥದ್ದು, ಈ ಸ್ವತಂತ್ರ ರಾಷ್ಟ್ರದಲ್ಲಿ ನಾವೆಲ್ಲ ನೆಮ್ಮದಿಯ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಆ ಪುಣ್ಯಾತ್ಮರ। ಹಾಗಾಗಿನೇ ಇಂಥ ಪುಣ್ಯಾತ್ಮರನ್ನ ನಾವು ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಅತ್ಯ ಕರ್ತವ್ಯ। ಅದು ಕಾಲ ಸರಿತಿದ್ದಂಗೆನೆ ವಿಚಾರಗಳು ಮರ್ತೋಗ್ತದೆ, ಸಮಯ ನಮ್ಮನ್ನ ಮರೆಮಾಚ್ತಾ ಹೋಗ್ತದೆ। ಅನೇಕ ಜನ ಬಂದು ಹೋದ್ರು ಗಟ್ಟಿಯಾಗಿ ಉಳ್ಕೊಳ್ಳುವಂಥವ್ರು ಕೆಲವರು ಮಾತ್ರ। ಅನಂತರ ಉಪನ್ಯಾಸಕರಾದ ಮಣಿಕಂಠ ಹಂಗಳಾಪುರ ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರರಾಗಿ ಬಡ್ತಿ ಮೀಸಲಾತಿ ಮತ್ತು ಕಾರ್ಮಿಕ ಕಾಯ್ದೆಗಳ ಜನಕ ಹಾಗೂ ಅತ್ಯುತ್ತಮ ಸಂಸದೀಯ ಪಟುವಾಗಿ 50 ವರ್ಷಗಳ ಕಾಲ ದೇಶ ಕಂಡ ಉತ್ತಮ ರಾಜಕಾರಣಿಯಾಗಿದ್ದವರು ಎಂದು ಹೇಳಿದರು। ಬಡ್ತಿ ಮೀಸಲಾತಿಯ ಜನಕರಾಗಿ, ಕಾರ್ಮಿಕರ ಕಾಯ್ದೆಗಳ ಜನಕ ಮತ್ತು ಆಶಾಜ್ಯೋತಿಯಾಗಿ, ದೇಶದ ಅತ್ಯುನ್ನತ ಸಂಸದೀಯ ಪಟುವಾಗಿ ಮತ್ತು ಸೋಲಿಲ್ಲದ ಸರದಾರರಾಗಿ 50 ವರ್ಷಗಳ ಕಾಲ ಈ ದೇಶ ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ ಮತ್ತು ದಲಿತರ ಕಣ್ಮಣಿಯಾಗಿರ್ತಕ್ಕಂತಹ ಡಾಕ್ಟರ್ ಬಾಬು ಜಗಜೀವನ್ ಅವರ ಬಗ್ಗೆ 3 ಅಂಶಗಳನ್ನ ಇಟ್ಕೊಂಡು ನಿಮ್ಮ ಜೊತೆ ಇವತ್ತು ಮಾತನಾಡ್ತಾ ಇದ್ದಾರೆ। ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿಯಾಗಿ ಭಾಗವಹಿಸಿದ್ರು, ಸಾಮಾಜಿಕ ಬದಲಾವಣೆಯಲ್ಲಿ ಮತ್ತು ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಬಾಬೂಜಿಯವರ ಕೊಡುಗೆ ಏನು, ಜೊತೆಗೆ ಈ ಭವ್ಯ ಭಾರತದ ನಿರ್ಮಾಣದಲ್ಲಿ ಬಾಬೂಜಿಯವರು ಯಾವ ರೀತಿಯಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋ ವಿಚಾರವನ್ನ ಹೋಯ್ತು। ಇಲ್ಲಿ ಅವ್ರು ಹೇಳ್ತಾರೆ, ಅದೃಷ್ಟವನ್ನ ನಂಬಬೇಡ, ನಿನ್ನ ಪ್ರಯತ್ನವನ್ನ ನಂಬುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ। ಆದ್ರೆ ಬಾಬೂಜಿ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಕಷ್ಟಪಟ್ಟು ದುಡಿಬೇಕು ಅಂತಕ್ಕಂಥದ್ದು ನಿನ್ನ ಜೀವನದ ಮಂತ್ರವಾದ್ರೆ ಅದೃಷ್ಟ ಅಂತಕ್ಕಂಥದ್ದು ನಿನ್ನ ಮನೆ ಬಾಗಿಲಿಗೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳಿದಂಥವ್ರು ಬಾಬೂಜಿಯವರು। ಇವರಿಬ್ಬರ ದೃಷ್ಟಿಕೋನ ಒಂದೇ ಆಗಿರುತ್ತೆ, ಆದರೆ ಚಿಂತನೆಗಳು ಮಾತ್ರ ಬೇರೆ ಬೇರೆ ಇರ್ತಕ್ಕಂಥದ್ದು। ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಅವರು ಮಾತನಾಡಿ ಇಂತಹ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ನಡೆಸಿ ಸುಮಾರು ವರ್ಷಗಳೇ ಕಳೆದು ಬಿಟ್ಟಿತು। ಕೊರೋನಾ ಸಂದರ್ಭ ಧೀಮಂತ ನಾಯಕರ ಜನ್ಮ ದಿನಾಚರಣೆಗಳನ್ನು ಮಾಡಲು ತೊಡಕಾಗಿತ್ತು, ಆದರೆ ಇಂದು ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು। 2-3 ವರ್ಷದ ಸತತವಾಗಿ ಈ ನಮ್ಮ ಕೊರೋನಾ ವೈರಸ್ ಹಾವಳಿಯಿಂದ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳು ನಡೆದಿರಲಿಲ್ಲ। ಜೊತೆಗೆ ಚುನಾವಣಾ ನೀತಿ ಸಂಹಿತೆಗಳು ಹಲವಾರು ಕಾರಣಗಳಿಂದ ಯಾವುದೇ ರಾಷ್ಟ್ರೀಯ ಹಬ್ಬಗಳು ಬರೀ ತಾಲೂಕು ತಹಶೀಲ್ದಾರ್ ಅವರ ಒಂದು ಸಭಾಂಗಣದಲ್ಲೇ ನಡೀತಾ ಇತ್ತು। ಇವತ್ತು ಈ ಒಂದು ಸಮಾಜ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಕಲಾ ತಂಡಗಳ ಜೊತೆಗೆ ಇವತ್ತು ನಮ್ಮ ಟೌನ್ನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಈ ಒಂದು ಜಗಜೀವನ್ ರಾಮ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡಿದೆ। ಈ ಒಂದು ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು। ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಸಿಜಿ ರವಿಶಂಕರ್, ಇಒ ಶ್ರೀಕಂಠರಾಜ್ ಅರಸ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ನಂಜುಂಡೇಗೌಡ, ಬಿಒ ಶಿವಮೂರ್ತಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರವೀಣ್, ಪುರಸಭಾ ಸಿಒ ಹೇಮಂತ್ ರಾಜ್ ಮೊದಲಾದ ಅಧಿಕಾರಿಗಳು ಭಾಗವಹಿಸಿದರು। ವೇಣುಗೋಪಾಲ್ ಬೇರಂಪಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ।